ಕುಳಾಯಿ ರೈಲ್ವೆ ಮೇಲ್ಸೇತುವೆ ಬಿದ್ದಿರುವ ಹೊಂಡದಲ್ಲಿ ನೀರು ನಿಂತ ಪರಿಣಾಮ ಹೊಂಡದ ಆಳ ತಿಳಿಯದೆ ಸ್ಕೂಟರ್ ಬೈಕ್ ಸವಾರರು ಎದ್ದು ಬಿದ್ದು ಹೋಗುತ್ತಿದ್ದಾರೆ. ಇಲ್ಲಿನ ಸೇತುವೆಯ ಅಗಲ ಕಿರಿದಾಗಿದ್ದು ಮಾತ್ರವಲ್ಲದೆ ಎಂಆರ್ಪಿಎಲ್, ಬಿಎಎಸ್ಎಫ್, ಎಚ್ಪಿಸಿಎಲ್ ಸಹಿತ ಕಂಪನಿಗಳಿಗೆ ಲಾರಿಗಳ ಓಡಾಟವು ಅಧಿಕವಿದೆ. ಹೀಗಾಗಿ ರಸ್ತೆಯ ಡಾಮರ್ಗಳು ಎದ್ದು ಹೋಗುತ್ತಿದೆ. ಸೇತುವೆಯು ತಗ್ಗು ಪ್ರದೇಶದಲ್ಲಿರುವುದರಿಂದ ಮಳೆ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆಯೂ ಇಲ್ಲ. ಇದರಿಂದ ರಸ್ತೆಯಲ್ಲಿ ಹೊಂಡವಾಗಿ ಸಂಚರಿಸಲು ಕಷ್ಟಪಡುವಂತಾಗಿದೆ. ಇಷ್ಟಾದರೂ ಮಂಗಳೂರು ಮಹಾನಗರ ಪಾಲಿಕೆ ತುರ್ತು ತೇಪೆ ಹಾಕಲು ಮುಂದಾಗಿಲ್ಲ ಎಂಬುದೇ ಸಾರ್ವಜನಿಕರ ಆಕ್ರೋಶವಾಗಿದೆ. ಇನ್ನು ತಡಂಬೈಲ್ನಿಂದ ಸರ್ವಿಸ್ ರಸ್ತೆ ಮೂಲಕ ಹೆದ್ದಾರಿ 66ರ ಬದಿಯಿಂದ ಮಾಡಲಾದ ಸರ್ವಿಸ್ ರಸ್ತೆಯಲ್ಲಿ ಸುರತ್ಕಲ್ಗೆ ಎಂಟ್ರಿಯಾಗುವ ಸ್ಥಳದಲ್ಲಿ 1-2 ಅಡಿ ಆಳದ ಹೊಂಡಗಳು ವಾಹನಗಳಿಗೆ ಸವಾಲು ಒಡ್ಡುತ್ತಿವೆ. ಮಳೆಗೆ ಇಲ್ಲಿನ ಡಾಮರ್ ಎದ್ದು ಹೋಗಿ ಜೀವ ಹಿಂಡುವ ಗುಂಡಿಯಾಗಿ ಪರಿವರ್ತಿತಗೊಂಡಿದೆ. ಸರ್ವಿಸ್ ರಸ್ತೆ ಕಾಂಕ್ರೀಟ್ ಮಾಡಲಾಗಿದ್ದರೂ ಹೆದ್ದಾರಿ ಸಂಪರ್ಕಿಸುವ ಭಾಗದಲ್ಲಿ ಹಾಗೆಯೇ ಬಿಡಲಾಗಿದೆ. ಇಲ್ಲಿನ ಬಂಟರ ಸಂಘದ ಬಳಿಯ ಕ್ರಾಸಿಂಗ್ ಹೊಂಡದಿಂದ ತುಂಬಿ ಹೋಗಿದ್ದು ವಾಹನಗಳು ನಿಧಾನಗತಿಯಲ್ಲಿ ಚಲಿಸುವುದರಿಂದ ಈಗಿನಿಂದಲೇ ವಾಹನ ದಟ್ಟಣೆ ಸಮಯದಲ್ಲಿ ವಾಹನಗಳ ಕ್ಯೂ ಕಂಡುಬರುತ್ತಿದೆ. ಹೆದ್ದಾರಿ ಇಲಾಖೆ, ಸ್ಥಳೀಯಾಡಳಿತ 2 ಆಡಳಿತದ ನಡುವೆ ಇರುವ ಇಲ್ಲಿನ ಬೃಹತ್ ಹೊಂಡಗಳಿಗೆ ತುರ್ತು ದುರಸ್ತಿಯ ಅಗತ್ಯವಿದ್ದು ಹೆದ್ದಾರಿ ಇಲಾಖೆ ಇಲ್ಲವೇ ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕಿದೆ.